ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾಯ್ದೆ ಹಾಗೂ ಕಾರ್ಮಿಕ ಸಂಹಿತೆಗಳ ವಿರುದ್ಧ ಪ್ರಚಾರ ಜಾಥಾ ಬ್ರಹ್ಮಾವರ ಬಸ್ ನಿಲ್ದಾಣದ ಬಳಿ ನಡೆಯಿತು। ಈ ಸಂದರ್ಭ ಸುರೇಶ್ ಕಲ್ಲಾಗರ ಮಾತನಾಡಿ, ಕೇಂದ್ರ ಸರ್ಕಾರ ಕೃಷಿ ಜಾರಿಗೆ ತಂದ ಕೃಷಿ ಕಾಯ್ದೆ ಕೇವಲ ದೊಡ್ಡ ವ್ಯಾಪಾರಿಗಳ ಪರವಾಗಿದ್ದು ಕೃಷಿಕರಿಗೆ ಇದು ಮಾರಕವಾಗಲಿದೆ। ಬಿಜೆಪಿ ಬೆಂಬಲಿತರು ಇದಕ್ಕೆ ನೆರವು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು। ಜಾಥಾದಲ್ಲಿ ನರಸಿಂಹ, ವಸಂತ ಆಚಾರ್ಯ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು। ಅದರ ಸಾಧಕ ಮತ್ತು ಬಾಧಕಗಳನ್ನ ತಿಳಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಇವತ್ತು ನಾವೊಂದು ಜನಜಾಗೃತಿ ಜಾಥಾವನ್ನ ಮಾಡ್ತಾ ಇದ್ದೀವಿ। ಬಹಳಷ್ಟು ಜನ ಕೃಷಿ ಕಾಯ್ದೆಯಿಂದ ದೇಶಕ್ಕೆ ಸ್ವರ್ಗ ಇಳಿಯುತ್ತೆ, ಕಾರ್ಮಿಕ ಸಂಹಿತೆಗಳು ಬಂದ್ರೆ ಕಾರ್ಮಿಕರು ಇಡೀ ದೇಶದಲ್ಲಿ ದೊಡ್ಡ ರೀತಿಯಲ್ಲಿ ಲಾಭವನ್ನ ಪಡಿತಾರೆ ಅನ್ನುವಂತ ಅಗೌರವವನ್ನು ತೋರಿಸುವಂತ ಕೆಲಸ ಮಾಡಿದ್ದಾನೆ। ಈ ರೈತ ಹೋರಾಟವನ್ನ ಮುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ। ಇದನ್ನ ನಾವು ಇವತ್ತು ಕೂಡ ಖಂಡಿಸ್ತಾ ಇದ್ದೀವಿ, ಮೊನ್ನೆಯಿಂದಲೂ ಕೂಡ ಖಂಡಿಸ್ತಾ ಬಂದಿದ್ದೀವಿ। ಯಾಕೆ ಈ 3 ಕೃಷಿ ಕಾಯ್ದೆಗಳನ್ನ ರದ್ದು ಮಾಡಬೇಕು ಅಂತೇಳಿ ಹೇಳಿ ಇವತ್ತು ರೈತರು, ಜನಸಾಮಾನ್ಯರು, ಕಾರ್ಮಿಕ ಸಂಘಟನೆಗಳು ಇವತ್ತು ಯಾಕೆ ಕೇಳ್ತಾ ಇದ್ದೀವಿ